ಇನ್ನು ಕೋಟಾ ಸೇರಿದಂತೆ ಕೆಲವು ಭಾಗಗಳಿಗೆ ಬ್ರಹ್ಮಾವರ ತಹಶೀಲ್ದಾರ್ ಕಿರಣ್ ಗೌರಯ್ಯ ಅವರ ನೇತೃತ್ವದಲ್ಲಿ ದಿಢೀರ್ ದಾಳಿ ನಡೆಸಲಾಯಿತು. ಅಗತ್ಯ ವಸ್ತುಗಳ ಅಂಗಡಿಗಳ ಹೊರತು ಇನ್ನುಳಿದ ಅಂಗಡಿ, ಹೋಟೆಲ್, ಸಿಲ್ಕ್ ಮಳಿಗೆಗಳಿಗೆ ಕಾಲ್ನಡಿಗೆಯ ಮೂಲಕ ದಾಳಿ ನಡೆಸಿ ಕೋವಿಡ್ ನಿಯಮ ಉಲ್ಲಂಘಿಸಿದ್ದಕ್ಕೆ ಖಡಕ್ ಎಚ್ಚರಿಕೆ ನೀಡಿ ಬಂದ್ ಮಾಡುವಂತೆ ಸೂಚಿಸಲಾಯಿತು. ಇನ್ನು ಇದೇ ಹೋಟೆಲ್ ಮಾಲೀಕರು ಹಾಗೂ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆದ ಘಟನೆ ಕೂಡ ನಡೆಯಿತು. ಮುಚ್ಚಲಾಗಿದೆ. ಮತ್ತು ಹೋಟೆಲ್ನಲ್ಲಿ ಪಾರ್ಸಲ್ ಮಾತ್ರ ಯಾರಾದರೂ ಕುಂತು ತಿನ್ನುವುದು ಮಾಡಬಾರ್ದು ಅಂದೇಕೆಂದು ಹೇಳಿ ಅವರಿಗೆ ಹೋಟೆಲಿದ್ದವರಿಗೆ ನಿರ್ದೇಶನ ನೀಡಿ ಈಗ ನಮ್ಮ ಬ್ರಹ್ಮಾವರ ತಾಲೂಕಿನಲ್ಲಿ ಬ್ರಹ್ಮಾವರ ಕೋಟ ಹೋಬಳಿಯಲ್ಲಿ ಇಂಥ ಯಾವುದೇ ಎಲ್ಲ ಅಂಗಡಿಗಳು ಬಂದಾಗಿರುತ್ತದೆ. ಜನರು ಅಂಗಡಿಕಾರರು ಸಹಕರಿಸಿದ್ದಾರೆ. ಸಾರ್ವಜನಿಕರು ಕೂಡ ಆ ಬಗ್ಗೆ ಮೆಚ್ಚುಗೆ ಸೂಚಿಸಿದ್ದಾರೆ. ಸರ್ಕಾರದ ಆದೇಶದಂತೆ ದಿನಾಂಕ 22 ಹಾಲು, ಚಿಕನ್ ಸ್ಟಾಲು, ಆಮೇಲೆ ಕಟಿಂಗ್ ಶಾಪು ಇಂಥ ಅಂಗಡಿ ಬಿಟ್ಟು ಬಾಕಿ ಎಲ್ಲ ಅಂಗಡಿಗಳನ್ನು